ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ಬಾಲಕಿಗೆ ವೇಷ ಧರಿಸಿ ಕರಾವಳಿಯ ಖ್ಯಾತ ಯೂಟ್ಯೂಬರ್ ಶಟರ್ ಬಾಕ್ಸ್ ಫಿಲ್ಮ್ಸ್ ಖ್ಯಾತಿಯ ಸಚಿನ್ ಶೆಟ್ಟಿ 10 ಲಕ್ಷ ರೂಪಾಯಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಯಕ್ಷಗಾನ ವೇಷವನ್ನು ಧರಿಸಿ ಒಂದೇ ದಿನದಲ್ಲಿ 10 ಲಕ್ಷ ರೂಪಾಯಿ ಸಂಗ್ರಹಿಸಿ ಬಾಲಕಿಗೆ ನೆರವು ನೀಡಿದ್ದಾರೆ. ವೃತ್ತಿಯಲ್ಲಿ ಸಿನಿಮಾಟೋಗ್ರಾಫರ್ ಮತ್ತು ಪ್ರವೃತ್ತಿಯಲ್ಲಿ ಬೈಕ್ ರೈಡರ್ ಅಡ್ವೆಂಚರ್ಸ್ ಆಗಿರುವ ಕಾಪು ಮೂಲದ ಸಚಿನ್ ಶೆಟ್ಟಿ ಶಟರ್ ಬಾಕ್ಸ್ ಫಿಲ್ಮ್ಸ್ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿದ್ದು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಂದರೆ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ 8 ಮಂತ್ಸ್ ಅಲ್ಲೇ ಇರಬೇಕಾಗುತ್ತೆ. ಹಾಸ್ಪಿಟಲ್ ನಾರಾಯಣ ನಾರಾಯಣ ಮೈನ್ ಮೇಡ್ ಇನ್ಸ್ಪಿರೇಷನ್ ಬಾಲ್ಯದ ಅಕೌಂಟ್ ನಂಬರ್ ಕೊಟ್ಟಿತ್ತು ಅಂಕಲು. ಸೊ ಐಟ್ಲ ಒಂದು ಕಾಶಿ ಬಜಿ ಸೊ ಬಾಲ್ಯದ ಅಕೌಂಟ್ ನಂಬರ್ ಎಂಕ್ ಕೊಡ್ದಿತ್ತು. ಸೊ ಟೋಟಲ್ ಒಂದಿಟ್ಕೊಂಡ ಮಾತಾಡಿದ ಟೋಟಲ್ ಇದು ಉಪ್ಪಿ ಉಪ್ಪಡು ಪಡಿಬಿದ್ರು ಉಪ್ಪಡು ಕಾಪು ಉಪ್ಪಡು ಸೊ ಬಿದೇಟ್ಲ ಬೈದಿನ ಕಾಸಂಗಿಲ್ಲ ಪಂಡ ಕಾರ್ಕಳ ಉಪ್ಪಡು ಅಂಚೆ ಮತ್ತೆ ಅಲ್ಪ ಕೊಡ್ದು ಹೋಗ್ತೀರಿ. ಮಸ್ತ್ ಥ್ಯಾಂಕ್ಸ್. ಆ ಬಾಲ್ಯ ಒಂದು ಹುಷಾರೋದು ಭಾರಿ ಆಸೆ ಉಂಟು. ಇದು ಮುಟ್ಟು ಒಂಜಿ ಎಂಕಲ್ನ ಕೊಡುಗು 10,51,000 ಚಿಲ್ಲರಿ ಬೈತುಂಡು. 10,51,000 ಚಿಲ್ಲರಿ ಎಂಕಲ್ನ ಅಕೌಂಟ್ ಬೈತಿತ್ತು. ಪಂಡ ಗೂಗಲ್ ಪೇ ಪ್ಲಸ್ ಕ್ಯಾಶ್ ಬೈತಿತ್ತು. ಪೂರ ಒಟ್ಟು ಮಲ್ತು ಕೊಡ್ತಾ ಅಂಚೆ ಅಕಲ್ನ ಅಕೌಂಟ್ ಇಲ್ಲ ಇವಾಗ ಅಕೌಂಟ್ ನಂಬರ್ ಮಾಡಿದ್ದ ಪೂರ ದುಮ್ಮುಳ್ಳ ಬೈದಿನಿ ಅಮ್ಮ ಕೊಟ್ಟು ಸೇರಿದ್ದು ಒಂದು 1 ಲಕ್ಷ ಚಿಲ್ಲರಿ ಬಿಟ್ಟು ಬೈದಿನಿ ಅಕಲಿಲ್ಲ. ಅಂಚೆನೆ ನಮ್ಮ ಕೊಡಂಜಿ ಟೀಮ್ ತಗೊಳ್ಳಿ ಬೈದಿತ್ತು ಅಕಲಂಜಿ ಒಂದು ಅಮೌಂಟ್ ಬತ್ತು ಕೊಡಿಯರು ತೂಕ ಬಾಲೆ ಹುಷಾರಪ್ಪು. ಸೊ ಒಂದು ಮಾತು ಕಳೆದು ಬಂದಿನಿ ಒಂದು ವೇಷ ಬರ್ದಿತ್ತು ಎಂಗುಲು ಅಷ್ಟೇ ಮೇಗೆ. ಸೊ ಫಸ್ಟ್ ಟೈಮ್ ವೇಷ ಬರ್ತೀನಿ ಯಕ್ಷಗಾನದ ವೇಷ ಪೂರ ನಮ್ಮ ಮೈಸೂರು ಅಂಜನ ವೇಷ ಬರ್ದಿತ್ತ. ಸೊ ಮಸ್ತ್ ಬಂಗಾರ ದೇವಣ್ಣ ಫಸ್ಟ್ ಟೈಮ್ ವೇಷ ಬರ್ತೀನಿ. ಆ ವೇಷ ಬಾರ್ದವೆ ಒಂದಿನ ಎಂಗ್ಲಿಗೆ ಎಂಚೆ ಪೋದನ್ನು ಗೊತ್ತಾಗ್ತಿ ಬಂಡ ಆತು ಫ್ರೆಂಡ್ಸ್ ಆ್ಯಪಲ್ಲ ಶಟರ್ ಬಾಕ್ಸ್ ವಿಡಿಯೋ ತೊಗೊಂಡಿರ್ತಾರೆ. ಸೊ